ತೈಲ ಇಂಧನದ ಕೊರತೆಯ ಪ್ರಕೃತ ಕಾಲ ಸನ್ನಿವೇಶದಲ್ಲಿ ಜಗತ್ತಿನ ಎಲ್ಲಾ ದೇಶಗಳಿಗೂ ಆತಂಕ ತರ್ತಾ ಇರುವ ಹೊತ್ತಲ್ಲಿ ದಿನೇ ದಿನೇ ಇಂಧನ ಬೆಲೆ ಗಗನಕ್ಕೆ ಏರ್ತಾ ಇರುವ ಸಂದರ್ಭ ಮೂಲತಃ ಸುಳ್ಯ ತಾಲೂಕಿನ ಚೊಕ್ಕಾಡಿಯ ಕೇಶವಮೂರ್ತಿ ಎಂಬ ಗ್ರಾಮೀಣ ವಿದ್ಯಾವಂತರೊಬ್ಬರು ಸೋಯಾ ಜೋಳದಿಂದ ಬಯೋಡೀಸೆಲ್ ತಯಾರಿಸಿ ತನಗೆ ಮಾತ್ರ ಅಲ್ಲ ದೇಶದ ಭವಿಷ್ಯಕ್ಕೆ ಪೂರಕವಾಗುವಂತಹ ಕಾಯಕವನ್ನು ಆರಂಭಿಸಿ ಸಫಲರಾಗಿದ್ದಾರೆ. ಇವರ ಬಗ್ಗೆ ಒಂದು ವಿಶೇಷ ಸ್ಟೋರಿ ಬರ್ತಾ ಇದೆ ನೋಡಿ. ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ವಿಟ್ಲ ಸಮೀಪದ ಅಳಕಿಮಚುಲಿ ಎಂಬಲ್ಲಿ ಬಯೋಡೀಸೆಲ್ ಬಂಕ್ ನಿರ್ಮಿಸಿ ಸ್ವ ಉದ್ಯೋಗಾಕಾಂಕ್ಷಿಗಳಿಗೂ ಪ್ರೇರಣೆಯಾಗಿದ್ದಾರೆ ಕೇಶವಮೂರ್ತಿಯವರು. ಇಂಗ್ಲೆಂಡ್ನಲ್ಲಿ 16 ವರ್ಷಗಳ ಕಾಲ ಐಟಿ ಕನ್ಸಲ್ಟೆಂಟ್ ಆಗಿ ಅನುಭವ ಹೊಂದಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತೆ ಸ್ವದೇಶಕ್ಕೆ ಹಿಂದಿರುಗಿದ ಬಳಿಕ ಇಂತಹ ಯೋಜನೆಗಳಿಗೆ ಮುಂದಡಿಯಿಟ್ಟರು. ಈ ಮಧ್ಯೆ ಸಮಾಜದ ಮಧ್ಯೆ 10 ಸವಾಲುಗಳನ್ನು ಎದುರಿಸಿಕೊಂಡು ಮುನ್ನಡೆದರು. ಒಂದು ಹಂತದ ಅವರ ಯೋಜನೆ ಯಶಸ್ವಿಯಾಗಿದೆ. ಬಯೋಡೀಸೆಲ್ ಅಂದ್ರೆ ಜೈವಿಕ ಉತ್ಪನ್ನಗಳಿಂದ ತಯಾರಿಸಿದ ಡೀಸೆಲ್. ಬಯೋಡೀಸೆಲ್ನ ಬಗ್ಗೆ ಕೇಂದ್ರ ಸರ್ಕಾರ 2017ರಿಂದಲೇ ಚಿಂತನೆ ನಡೆಸಿತ್ತಾದ್ರೂ ಅದು ಭಾರತದಲ್ಲಿ ಸಮರ್ಪಕವಾಗಿ ಅನುಷ್ಠಾನವಾಗಲೇ ಇಲ್ಲ ಎಂದೇ ಹೇಳಬೇಕು. B100 ಎಂಬ ಫಾರ್ಮ್ ಬೇಸ್ಡ್ ಬಯೋಡೀಸೆಲ್ ಹೊಂಗೆ, ಹೊನ್ನೆ ಇನ್ನಿತರ ಸಸ್ಯ ಮೂಲಗಳಿಂದ ಬಳಸಲ್ಪಟ್ಟ ಎಣ್ಣೆ ಪದಾರ್ಥಗಳಿಂದ ಉತ್ಪಾದಿಸಲು ಸಾಧ್ಯವಿದೆಯಾದ್ರೂ ಅದು ವಾಹನಗಳಿಗೆ ನೇರವಾಗಿ ಬಳಸಲ್ಪಡುವ ಹಂತಕ್ಕೆ ಬಂದಿಲ್ಲ. ಆದರೆ ಕೇಶವಮೂರ್ತಿಯವರು ಸಾಕಷ್ಟು ಅಧ್ಯಯನ, ಲ್ಯಾಬ್ ಪ್ರಯೋಗಗಳ ಮೂಲಕ ಸೋಯಾ, ಜೋಳ, ಕಚ್ಚಾ, ಜತ್ರೋಪಾದಂತಹ ವಸ್ತುಗಳನ್ನು ಉಪಯೋಗಿಸಿ ಅದಕ್ಕೆ ಪೂರಕ ಅಂಶಗಳನ್ನು ಬೆರೆಸಿ ನೇರವಾಗಿ ವಾಹನಗಳಿಗೆ ಬಳಸಲ್ಪಡುವಂತೆ ಮಾಡಿದ್ದಾರೆ. ನಾವು ಒಂದು ಹೊಸ ಪ್ರಯೋಗ ಮಾಡೋಣ ಅಂತೇಳಿ ಜೋಳ, ಸೋಯಾ ಉಪಯೋಗ ಮಾಡಿದಂಥ ಅಡಿಗೆ ಎಣ್ಣೆಗಳು ಹಾಗೆ ಬೇರೆ ಬೇರೆ ರೀತಿಯ ಪದಾರ್ಥಗಳಿಂದ ಬಯೋ ಡೀಸೆಲನ್ನು ನಾವು ತಯಾರು ಮಾಡಿ ಬೇರೆ ಬೇರೆ ಎಲ್ಲ ರೀತಿಯ ವೆಹಿಕಲ್ಗಳಿಗೆ ನಾವು ಯೂಸ್ ಮಾಡಿ ತುಂಬ ಸಕ್ಸಸ್ಫುಲ್ ಆಗಿದೆ. ಇದರಲ್ಲಿ ಬಯೋಡೀಸೆಲ್ ಅಂದರೆ ಮೇಯ್ನಾಗಿ ನೀವು ನಾರ್ಮಲ್ ಈ ಫಾಸಿಲ್ ಡೀಸೆಲ್ಗೆ ಕಂಪೇರ್ ಮಾಡಿದರೆ ಫಾಸಿಲ್ ಡೀಸೆಲಲ್ಲಿ ಸಿಕ್ಕಾಪಟ್ಟೆ ಗಂಧಕದ ಅಂಶ ಇರ್ತದೆ. ಅದರಿಂದಾಗಿ ಏನಾಗ್ತದೆ, ಇಂಜಿನ್ನಲ್ಲಿ 80% ಮಾತ್ರ ಆ ಫ್ಯೂಲ್ ಬರ್ನ್ ಆಗ್ತದೆ. ಆದರೆ ಬಯೋಫ್ಯೂಲ್ ಏನಾಗ್ತದೆ 100% ಬರ್ನಿಂಗ್ ಆಗ್ತದೆ. ಹಾಗಾಗಿ ವೆಹಿಕಲ್ನ ಸಾಮರ್ಥ್ಯ ಜಾಸ್ತಿ ಆಗ್ತದೆ, ಮೈಲೇಜ್ ಜಾಸ್ತಿ ಆಗ್ತದೆ, ಹಾಗೂ ವೆಹಿಕಲ್ನ ಸವಕಳಿ, ಇಂಜಿನ್ನ ಸವಕಳಿ ಕಡಿಮೆ. ದ್ವಿಚಕ್ರ ಹೊರತಾಗಿ ಎಲ್ಲಾ ರೀತಿಯ ವಾಹನಗಳು ಈ ಬಯೋಡೀಸೆಲ್ ಅನ್ನ ಬಳಸಿದ್ದು 16 ರೀತಿಯ ಪ್ರಯೋಜನಗಳನ್ನ ಪಡೆದಿದ್ದಾರೆ. 25% ಮೈಲೇಜ್ ಸಿಗುತ್ತಿದ್ದು ಗಂಧಕರಹಿತ ಡೀಸೆಲ್ ಆದ ಕಾರಣ ಹೊಗೆ ರಹಿತವಾಗಿದೆ. ವಿಸ್ಕೋಸಿಟಿ ಹೆಚ್ಚಾಗಿರುವುದರಿಂದ ವಾಹನಗಳ ಇಂಜಿನ್ ಶಬ್ದ ಹಿತಮಿತವಾಗಿರುವುದು ಇಂಜಿನ್ ನಯವಾಗಿರಲು ಸಹಕಾರಿಯಾಗಿದೆ. ಇಂಧನ ಬಳಸಿದ ಕಾರು ಇನ್ನಿತರ ವಾಹನಗಳಿಗೆ ಪ್ರತಿ ಲೀಟರ್ ಮೇಲೆ 2 ರಿಂದ 4 ಕಿಲೋಮೀಟರ್ ಹೆಚ್ಚುವರಿ ಲಾಭ ಸಿಕ್ಕಿದೆ. ಮಾಮೂಲಿ ಡೀಸೆಲ್ಗಿಂತ ಪ್ರತಿ ಲೀಟರ್ಗೆ ₹1 ಕಡಿಮೆ ದರದಲ್ಲಿ ಇದು ಸಿಗುವ ಕಾರಣ ಒಮ್ಮೆ ಹಾಕಿಕೊಂಡು ಹೋದ ಗ್ರಾಹಕರು ಮತ್ತೆ ಮತ್ತೆ ಇಲ್ಲಿಗೆ ಬಂದು ಹಾಕಿಸಿಕೊಂಡು ಹೋಗುತ್ತಿರುವುದು ಬಯೋಡೀಸೆಲ್ನ ಗುಣಮಟ್ಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಂಜಿನ್ ಪರ್ಫಾರ್ಮೆನ್ಸ್ ಉತ್ತಮವಾಗಿದೆ. ಅದಲ್ಲದೆ ಗ್ರಾಹಕರಿಗೆ %12 GST ಲಾಭವಿದೆ ಎನ್ನುತ್ತಾರೆ ಆಡಳಿತ ನೋಡುತ್ತಿರುವ ಜಾನ್ ಡಿಸೋಸಾ ಅವರು. ನಾನೊಂದು ಸ್ಯಾಟಿಸ್ಫೈಡ್ ಕಸ್ಟಮರ್ ಆಗಿದೆ. ಮೊದಲು ನಾನು 2 ತಿಂಗಳಿಂದ ಇದನ್ನು ಯೂಸ್ ಮಾಡ್ತೇನೆ. ನನಗೆ ತುಂಬ ಪ್ರಯೋಜನ ಕಂಡಿತ್ತು. ಆಮೇಲೆ ಒಂದು ದಿವಸ ಕೇಶವಮೂರ್ತಿ ಹೇಳಿದ್ರು, ನಾನು ಇನ್ನೂ ದೊಡ್ಡ ಇಂಡಸ್ಟ್ರಿ ಆಗಲಿಕ್ಕಿದೆ ಮತ್ತು ತುಂಬ ಔಟ್ಲೆಟ್ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ಇದನ್ನು ನಡೆಸಲಿಕ್ಕೆ ಹೋಗ್ತೇನೆ ಹೇಳಿದ್ರು. ಹಾಗೆ ನನಗೆ ಇಂಟ್ರೆಸ್ಟ್ ಆಯಿತು. ನಾನು ಅದನ್ನು ನಡೆಸಲಿಕ್ಕೆ ತಗೊಂಡಿದ್ದೇನೆ. ನಾನು ಮತ್ತು ನಮ್ಮ ಸಹೋದರರು ನಾವು ನಡೆಸ್ತಾ ಇದ್ದೇವೆ. ಅದರಿಂದ ಈಗ ಇಂಡಿಯಾದಲ್ಲಿ ಇದು ಬಹಳ ಅಗತ್ಯ ಇದೆ. ಈ ಜೈವಿಕ ಇಂಧನ ಬಹಳ ಅಗತ್ಯ ಇದೆ. ನಮಗೆ ಪೊಲ್ಯೂಷನ್ ತುಂಬ ಕಮ್ಮಿ ಆಗುತ್ತೆ ಮತ್ತು ಇದರಿಂದ ಇದು ಡಬಲ್ ಫಿಲ್ಟರ್ಡ್. ಅದರಿಂದ ಇಂಜಿನ್ ಕೂಡ ಯಾವುದೇ ಎಫೆಕ್ಟ್ ಇಲ್ಲ. ಅದರಿಂದ ಇದನ್ನು ನಾವು ಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಸೋಯಾ, ಜೋಳ ಕರ್ನಾಟಕದ ಬಯಲು ಸೀಮೆಗಳಲ್ಲಿ ಬೆಳೆಯುವ ಬೆಳೆಯಾಗಿರುವ ಕಾರಣ ಆ ಪ್ರದೇಶಗಳಲ್ಲಿ ಬಯೋಡೀಸೆಲ್ ಅನ್ನು ಸುಲಭವಾಗಿ ಉತ್ಪಾದಿಸಬಹುದು ಎಂದು ಅಭಿಪ್ರಾಯಪಡುವ ಕೇಶವಮೂರ್ತಿಯವರು ತುಮಕೂರಿನಲ್ಲಿ ಸದ್ಯದಲ್ಲಿ ಪ್ರತಿದಿನ 10,000 ಲೀಟರ್ ಸಾಮರ್ಥ್ಯದ ಬಯೋಡೀಸೆಲ್ ತಯಾರಿಕಾ ಘಟಕ ನಿರ್ಮಿಸಲಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಆಯ್ದ ಸ್ಥಳಗಳಲ್ಲಿ ಬಯೋಡೀಸೆಲ್ ಬಂಕ್ ಸ್ಥಾಪಿಸುವ ಉದ್ದೇಶವಿದೆ ಎನ್ನುತ್ತಾರೆ.
ಅದಲ್ಲದೆ ಗೇರು ಹಣ್ಣು, ಕಬ್ಬು ಹಾಲು, ಕಚ್ಚಾ ವಸ್ತು ಮೂಲದಲ್ಲಿ ಮುಂದಿನ ದಿನಗಳಲ್ಲಿ ಬಯೋಪೆಟ್ರೋಲ್ ತಯಾರಿಸುವ ಯೋಜನೆಯಿದೆ. ಇದಕ್ಕೆ ಸರ್ಕಾರ ಇಲಾಖಾ ಮಟ್ಟದಲ್ಲಿ ಅನುಮತಿ ಇನ್ನಿತರ ಪ್ರಕ್ರಿಯೆಗಳು ದೊರೆತ ತಕ್ಷಣ ಈ ಯೋಜನೆ ಹಮ್ಮಿಕೊಳ್ಳಲಾಗುವುದೆಂದು ಕೇಶವಮೂರ್ತಿ ಹೇಳಿದ್ದಾರೆ. ರೈತರಿಗೆ ಇದರಿಂದಾಗಿ ತುಂಬ ಅನುಕೂಲ ಆಗಲಿಕ್ಕಿದೆ. ಯಾಕೆಂತ ಹೇಳಿದರೆ ಹೆಚ್ಚು ಬೆಳೆ ಬೆಳೀಲಿಕ್ಕೆ ಅಥವಾ ಬೆಳೆದ ಇದು ಜೋಳ, ಸೋಯಾ ಇಂಥ ಬೆಳೆಗಳಿಗೆ ತುಂಬ ಬೆಲೆ ಬರಲಿಕ್ಕೆ ನಾವು ಈಗ ಇದೇ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳನ್ನ ಹಾಕ್ಕೊಂಡಿದ್ದೇವೆ. ಈಗ ಬಯೋ ಇಂಧನ ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು ಬರ್ತಾ ಇದೆ. ಈಗ ಶೀಘ್ರದಲ್ಲೇ ನಾವು ತುಮಕೂರಿನಲ್ಲಿ ಒಂದು ಫ್ಯಾಕ್ಟ್ರಿ ಈಗ ಪ್ರೊಡಕ್ಷನ್ ನಮ್ಮದು ಆರಂಭ ಮಾಡಲಿಕ್ಕಿದೆ. ಅದೇ ರೀತಿ ನಮ್ಮದು ಇನ್ನೂ 2-3 ಕಡೆ ಈಗ ಪ್ಲ್ಯಾನಿಂಗ್ ನಡೀತಾ ಇದೆ. ಅದು ಶೀಘ್ರದಲ್ಲೇ ಆಗ್ಬೋದು ಅಂತೇಳಿ ನನ್ನೊಂದು ಆಶೆ. ಬಯೋಡೀಸೆಲ್ ಅನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ಹೊಗೆ ಪರೀಕ್ಷೆ ಮಾಡಿಸಿದ್ದೇನೆ. ಅದರಲ್ಲಿ ಉತ್ತಮ ಫಲಿತಾಂಶ ದೊರೆತಿದೆ. ಪ್ರತಿ ಲೀಟರ್ಗೆ 4 ಕಿಲೋಮೀಟರ್ ಹೆಚ್ಚು ಮೈಲೇಜ್ ದೊರೆಯುತ್ತಿದೆ. ಬಯೋ ಇಂಧನ ಬಳಕೆ ದೇಶದಲ್ಲಿಯೇ ದೊರೆತರೆ ಇಂಧನ ಖರೀದಿ ವೆಚ್ಚಕ್ಕೆ ದೇಶ ಪೋಲು ಮಾಡುವ ಹಣ ದೇಶದ ಅಭಿವೃದ್ಧಿಗೆ ಸದ್ವಿನಿಯೋಗವಾಗಬಹುದು ಎನ್ನುತ್ತಾರೆ ನಿತ್ಯ ಪ್ರಯಾಣಿಕರು. ಮೈಲೇಜ್ ಉಂಟು, ಪಿಕಪ್ ರೇಟ್ ಉಂಟು. 2-3 ತಿಂಗಳೊಟ್ಟು ತುಂಬ ಡೀಸೆಲ್ ಮಾಡೋದಿಲ್ಲ. ಎಷ್ಟು ಮೈಲೇಜ್ ಸಿಕ್ಕಿದೆ ಅಂದಾಜು? 12 ಮೀಟರ್ ಎಷ್ಟು ಟೈಮ್ ಪಾಡೋಲ್ಲ? 3 ತಿಂಗಳೊಟ್ಟು ದುಂಬುಡದೆಲ್ಲ ಇತ್ತು ಬೇತಿಕ್ಕು ಪಾಟ್ನೆಲ್ಲ 3 ಪಾಟ್ನಾಯ್ತು. ಎಷ್ಟು ಆಯ್ತು ಈಗ ಮೈಲೇಜ್ ಹೆಚ್ಚಾದಿತ್ತು, ಪಿಕಪ್ ರೇಟ್. ಕೇಶವಮೂರ್ತಿಯವರ ಪರಿಸರ ಸ್ನೇಹಿ ಉದ್ಯಮವೊಂದು ದೇಶದ ಭವಿಷ್ಯದ ಉಜ್ವಲತೆಗೂ ತನ್ನ ಕೊಡುಗೆಯನ್ನ ನೀಡಲಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ ಆಶಾಕಿರಣವಾಗಿರಬಹುದು. ಇದೇ ಬಯೋಡೀಸೆಲ್, ಬಯೋಪೆಟ್ರೋಲ್ ತಯಾರಿಕೆ ಮುಂದೊಂದು ದಿನ ಬೃಹತ್ ಉದ್ಯಮದ ಸ್ವರೂಪವನ್ನ ಪಡೆಯಬಹುದು. ಇಂಧನ ಬಳಕೆದಾರರು ಈ ಪರಿಸರ ಸ್ನೇಹಿ ಇಂಧನವನ್ನ ಈಗಾಗಲೇ ಮೆಚ್ಚಿಕೊಂಡಿದ್ದಾರೆ. ಬೆಳೆ ಬೆಳೆಯುವ ರೈತರ ಪಾಲಿಗೆ ವರದಾನವಾಗಬಹುದು. ಆತ್ಮನಿರ್ಭರ ಯೋಜನೆಯ ಉದ್ದೇಶಗಳು ಇಂತಹ ಉದ್ಯಮಗಳ ಮೂಲಕ ಸಾಕಾರಗೊಳ್ಳಬಹುದು. ಇಂಧನಕ್ಕಾಗಿ ಕೊಲ್ಲಿ ರಾಷ್ಟ್ರಗಳನ್ನೇ ಅವಲಂಬಿಸಿಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ತಪ್ಪಬಹುದು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.